ಬದುಕಿನ ಬಗ್ಗೆ ಏನು ಹೇಳ್ತೀರಿ? ಏನು ಒಂಟಿ ಬದುಕು ಆಗಿ ಒಂಟಿ ಬದುಕು ಹಾಂ ಆಗಿ ಈಗ ಸಿರಾಜುದ್ದೀನ್ ಅವರ ಕತೆ ಕೇಳುವುದಕ್ಕೆ ಮೊದಲು ಈ ಮನೆ ಇದು ಮನೆ ಅಂತ, ಇದು ಸಿರಾಜುದ್ದೀನ್ ಅವರ ಮನೆ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಮನೆಯ ಪರಿಸ್ಥಿತಿ ಹೇಗಿದೆ ಅಂತ. ಮುಂಭಾಗದಲ್ಲೆಲ್ಲವೂ ಕೂಡ ಗುಜರಿ ಐಟಮ್ಗಳಿದ್ದಾವೆ. ಎಲ್ಲವೂ ಕೂಡ ಅವರೇ ತಂದು ಹಾಕಿರುವಂಥದ್ದಲ್ವ, ಅವರೇ ತಂದು ಹಾಕಿರುವಂಥದ್ದು. ನೋಡಿ ಇದೆಲ್ಲ ಗುಜರಿ ಐಟಮ್ಗಳಿದ್ದಾವೆ. ಅವರ ಮನೆಯ ಒಳಭಾಗಕ್ಕೆ ನಾವು ಚಪ್ಪಲ್ ಹಾಕೊಂಡು ಬರ್ಬೋದಾ? ಒಳಭಾಗಕ್ಕೆ ಹೋಗಬೇಕು ಅಂತಂದರೆ ಇದು ಮನೆ. ನೋಡಿ ಇಲ್ಲಿ ಬರ್ತಾ ಇದ್ದೇವೆ, ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದು ಮನೆ. ಈ ಸೀಟೆಲ್ಲ ಬಿದ್ದು ಹೋಗಿದೆ. ಈ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ನೋಡಿ ಸೀಟೆಲ್ಲ ಬಿದ್ದು ಹೋಗಿದೆ. ಏನಿಲ್ಲ, ಇಲ್ಲಿ ಮಳೆ ಬಂದರೆ ಹೇಗೆ ವಾಸ ಮಾಡ್ತಾರೆ ಸಿರಾಜಣ್ಣ, ಬನ್ನಿ ಹೇಗೆ ವಾಸ ಮಾಡ್ತಾರೆ ಅನ್ನುವಂಥದ್ದೇ ಬಹಳ ವಿಶೇಷ. ಯಾಕೆಂತಂದರೆ ಬಹಳ ಕಷ್ಟ ಅಂತ ಅನಿಸ್ಬೋದು. ಇವರು ಸಿರಾಜ್ ಉದ್ದೀನ್. ಎಂತ ಫುಲ್ ನೇಮ್ ಎಂತ ನಿಮ್ಮದು? ಸಿರಾಜುದ್ದೀನ್ ಅಂತ. ಸಿರಾಜುದ್ದೀನ್. ಎಷ್ಟು ವರ್ಷ ಈಗ ನಿಮಗೆ? ಒಂದು 50 ಆಗ್ಬೋದು. 50 ಆಗ್ಬೋದಾ? ಹಾಂ. ಬ್ರಹ್ಮಚಾರಿ ನೀವು? ಹೌದು. ಹಾಂ, ಬ್ರಹ್ಮಚಾರಿಯಾ? ನೋಡಿ ಇದು ಮನೆಯ ಪರಿಸ್ಥಿತಿಯನ್ನೊಮ್ಮೆ ತೋರಿಸ್ತೀವಿ ನಿಮಗೆ. ಸಂಪೂರ್ಣವಾಗಿ ಮನೆಯನ್ನೊಮ್ಮೆ ದಿಟ್ಟಿಸಿ ಅಥವಾ ಒಂದು ಚಿತ್ರದಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನ. ಇಲ್ಲೆಲ್ಲ ಐಟಮ್ಗಳಿದ್ದಾವೆ. ಎಲ್ಲ ಇಲ್ಲಿರೋದೆಲ್ಲ ಐಟಮ್ ಗುಜಿರಿಯಾ? ಹಾಂ, ಅದು ಯಾಕೆ ಮಾರಾಟ ಮಾಡಲಿಲ್ಲ? ಸ್ವಲ್ಪ ಕೊಡುವುದೇ ನಾಳೆ ಕೊಡ್ಲಿಕ್ಕೆ ಉಂಟು. ಸ್ವಲ್ಪ ಕಟ್ಟು ಎಲ್ಲ ಅದೆಲ್ಲ ಕಟ್ಟೆಲ್ಲ ಇದು ರಟ್ಟಿದ್ದು ಕಟ್ಟೆಲ್ಲ ನಾಳೆ ಕೊಡ್ಲಿಕ್ಕಾ? ಹಾಂ. ಈಗ ನೀವು ಇಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು ಸಿರಾಜಣ್ಣ? 70ರಿಂದ ಈ ಬಂದು 1970 30 70 ವರ್ಷ ಆಯ್ತು ನಾವು. 70ರಲ್ಲಿ ಬಂದದಾ? ಅದು ನಮ್ಮ ಮುಂಚೆ ಮನೆ ಜಾಗ ಆಗಿದೆ, ರೈಲ್ವೆ ಬಾವಿ ಹತ್ತಿರ. ಓಕೆ. ಅದು ರೈಲಿಗೆ ಹೋಯ್ತು. ನೀವು ರಾತ್ರಿ ಎಲ್ಲಿರ್ತೀರಿ? ಹಿಂದೆ ಅಲ್ಲ ಮಳೆ ಎಲ್ಲ ಬಂದರೆ? ಮಳೆ ಅಲ್ಲಿ ಮಾಡ್ತಾರೆ ಸ್ವಲ್ಪ. ಈ ಬಾತ್ರ ನೀರೊಳಗೆ ಹಾಕೋದು, ಇದನ್ನು ನೀರು ತುಂಬಿಸೋದು, ಇದನ್ನು ನೀರಿಗೆ ಬೀಳೋದು. ಅಲ್ಲ ಇಲ್ಲಿಗೆ ನೀವು ಮಲಗಿದಲ್ಲಿಗೆ ನೀರು ಬೀಳೋದಿಲ್ವಾ? ಬೀಳ್ತದೆ, ಸ್ವಲ್ಪ ಬೀಳ್ತದೆ. ಆಗ ಅದನ್ನು ಕೊಡಾಟ ಇಡೋದು. ಇಲ್ಲಿ ತುಂಬ ನೀರಾಗ್ತದೆ. ಇಲ್ಲಿ ಅದು ಮಾಡಿತ್ತಾಗೆ ವಾರ ಆಗಿದೆ. ತೋರಿಸಿ ಸಮದ. ಹಾಂ, ಈ ಮಾಡಿ ಸ್ವಲ್ಪ ಇತ್ತಾಗೆ ವಾರ ಆಗಿದೆ. ಅಲ್ಲ ವಾರ ಆಗಿದೆ, ಇದು ಬೀಳುವ ಪರಿಸ್ಥಿತಿಯಲ್ಲಿ ಇಲ್ವಾ ಸಿರಾಜಣ್ಣ? ಉಂಟು, ಅದಕ್ಕೆ ಇದು ಕೊಟ್ಟಿದ್ದಾನೆ. ಇದು ರೀಪ್ ಅದಕ್ಕೆ ಕೊಟ್ಟು ಈ ರೀಪ್ ಅದಕ್ಕೆ ಕೊಟ್ಟದ. ಈ ರೀಪಿನ ಆಧಾರದಲ್ಲಿ ಇರೋದು. ಈ ರೀಪ್ ಏನಾದರೂ ತಪ್ಪಿದ್ರೆ ಇದು ಕೆಳಗೆ ಇರ್ತದೆ. ಅದು ಕೆಳಗೆ ಅದು ಈಗಲೇ ವಾರ ಇತ್ತಾಗೆ ವಾರ ಉಂಟು. ಮಳೆ ಬಂದ ನೀರು ಇತ್ತಲೆ ಇಲ್ಲಿಗೆ ಬರೋದು ಒಳಗೆ. ಅದು ಅಟ್ಲೇ ಹೋಗೋದಿಲ್ಲ. ಅಟ್ಲಾಗ ಹೋಗೋದಿಲ್ಲ ಇಲ್ಲ ಈ ಮಾಡೋಕ್ಕೆ. ಅಲ್ಲ ಈ ಮಾಡು, ಈಗ ಈ ಮಾಡು ಸಹ ಗಟ್ಟಿಲ್ಲ. ಗಟ್ಟಿಲ್ಲ ನೋಡಿ ಅದೆಲ್ಲ ಬಿದ್ದಿದೆ ಅಲ್ಲಿ. ಅದು ಮಳೆಗೆ ಸಂಜೆಗೆ ತುಂಡಾಗಿ ಬಿದ್ದು ಕುಂಬಾಗಿ ಆ ಸಾಸಗಳು. ಅಲ್ಲ ಅದನ್ನು ಸರಿ ಮಾಡಲಿಕ್ಕಿಲ್ವಾ? ಮಾಡಬೇಕು. ಯಾವಾಗ? ಈಗ ಜನ ಸಿಗ್ಲಿಲ್ವಾ? ಈಗ ನೀವು ಯಾಕೆ ಹೀಗೆ ಯಾಕೆ ಅಂದರೆ ನಿಮ್ಮ ಮನೆಯವರನ್ನೆಲ್ಲ ನೆನಪು ಮಾಡ್ಕೊಳ್ಳೋದಾದ್ರೆ ಯಾರೆಲ್ಲ ಇದ್ದಾರೆ? ನಮ್ಮ ಸಂಬಂಧ ಯಾರಿಲ್ಲ. ಅಣ್ಣ ತಮ್ಮ ತಂಗಿ ಇಲ್ಲ. ಇಬ್ಬರು ತಂಗಿಯಂದ್ರು ಇದ್ದಾರೆ ಅಂತ ಹೇಳ್ತಾರೆ. ಅದುಂಟು. ಒಂದು ಮದುವೆಗೆ ಹೋಗಿದ್ದಾರೆ. ಒಂದು ಉಪ್ಪಿನಗಂಡಿಗೆ, ಒಂದು ಸೌದಿಯಲ್ಲಿ ಹೋಗಿದ್ದಾರೆ. ಸೌದಿಗ ಅದ ನಾವು ಕರ್ಕೊಂಡು ಹೋದ್ರು. ಅವಳ ಗಂಡ ಮತ್ತು ಅವನು ತೀರ್ವಲ್ಲ. ಅವಳೊಬ್ಬಳು ಇರೋದು. ಎಲ್ಲಿದ್ದಾರೆ ಅವರು? ಸೌದಿ ಅರೇಬಿಯಾ. ಹೌದಾ? ಕಾಂಟ್ಯಾಕ್ಟ್ ಇದ್ದಾರಾ? ಯಮನ್. ಅವ್ರಿಗೆ 2 ಮಕ್ಕಳು ಉಂಟು. ಕಾಂಟ್ಯಾಕ್ಟ್ ಇದ್ದಾರಾ? ಅಂದರೆ ನಿಮಗೆ ಸಂಪರ್ಕದಲ್ಲಿದ್ದಾರಾ? ಹಿರೇಕಲ್ ಪಾತೆರೊಂದುಲ್ಲೇರಾ? ಪಾತೆ ಯಾವುದಾದ್ರು ಎಷ್ಟು ದೂರ ಇದ್ದರು. ಒಮ್ಮೆ ಯಮನ ಸೌದಿ ಅರೇಬಿಯಲ್ಲಿ. ಹೌದಾ? ಮತ್ತು ಇನ್ನೂ ಉಪ್ಪಿನಗಡ್ಡಿ. ಅವ್ರು ಸಿಗ್ತಾರಾ? ಅವರು ಮೊನ್ನೆ ಬಂದು ಹೋಗಿದ್ದಾರೆ. ಒಂದೊಂದು ಸರ್ತಿ ಬಂದು ಹೋಗ್ತಾರೆ. ಅವರು ಹೇಳೋದಿಲ್ಲ ಬೇಡ ಇಲ್ಲಿ ಬನ್ನಿ ಮನೆಗೆ ಅಂತ? ಅವರು ಕಟ್ಟಿ ಕೊಟ್ಟಂತ ಹೇಳಿದ್ದಾರೆ ಮನೆ. ಒಂದ್ಸತಿ ಕಟ್ಟಿಕೊಂಡು ಬೇಡ ಅಂತ ಹೇಳಿದ್ದಾರೆ. ಎರಡು ಮಾತಾಡ್ತಾರೆ ಅವ್ರು. ಎರಡು ಮಾತಾಡ್ತಾರೆ. ಈಗ ನಿಮಗೆ ನೀವು ಈಗ ಗುಜರಿ ವ್ಯಾಪಾರ ಮಾಡ್ತಿರಲ್ಲ ಸಿರಾಜನ, ನಿಮಗೆ ಕಟ್ಲಿಕ್ಕೆ ಆಗುದಿಲ್ವಾ? ನನ್ನ ಕಟ್ಟಲು ಬರೋದನ್ನ ಹೇಳಿದೆ. ಅವ್ರು ಬರೋದಿಲ್ಲ. ಯಾರು? ಈಗ ಕಟ್ಟುವ ಕೆಲಸದವರು ಬರೋದಿಲ್ಲ. ಬರೋದಿಲ್ಲ. ಈಗ ಇದರಲ್ಲಿ ಯಾವುದು ಗುಜರಿ ಯಾವುದು? ಪ್ಲಾಸ್ಟಿಕ್ ಮತ್ತು ಬಟ್ಟೆ ಹೊರೆಗಳು. ಅದು ಅಟ್ಟು ಮಾತ್ರ, ಅಟ್ಟಿ ಪ್ಲಾಸ್ಟಿಕ್ ಮಾತ್ರ, ಬೇರೆ ಇಲ್ಲ.
ಏನಿಲ್ಲ. ಈಗ ನೀವು ಅಡಿಗೆ ಎಲ್ಲ ಎಲ್ಲಿ ಮಾಡೋದು? ಅಡುಗೆ ಮಾಡೋದಿಲ್ಲ ಇಲ್ಲ. ಮತ್ತೆ ಹೋಟೆಲ್ ನಮ್ಗೆ ಗೊತ್ತಾ 2 ಹೋಟ್ಲ್ ಅಲ್ಲಿ ಊಟ ಮಾಡಿ ಬರೋದು. ಅಲ್ಲಿ ಊಟ ಮಾಡಿ ಬರೋದು. ಇದೆಂತ? ಅದಂತ ಮಿಠಾಯಿ ಬಿಡಿ. ಹಾಂ, ಅದು ತಿನ್ಲಿಕ್ಕೆ ವೇಸ್ಟ್. ತಿಂದರೆ ಅದು ವೇಸ್ಟ್. ಅದು ಒಂದು ಸುಮಾರು ಜನ ಹೊಳ್ತವೆ. ನಾನು ಬೇಕಾದ್ರೆ ಕೊಟ್ಟರು ಗುರ್ತದವ್ರು ಕೊಟ್ಟದ್ದು. ತಿನ್ನೋದಿಲ್ಲ. ನನಗೆ ಹಾಕೋದು ದನ ಯಾರಿಗೆ? ದನ ಪಶು ಪಶುಗೆ ಹಾಕುದಾ? ಈಗ ನೀವು ಎಷ್ಟು ದುಡಿತೀರಿ ಸಿರಾಜನ ದಿನಕ್ಕೆ? ಈಗ ಸಂಬಳ ಇಲ್ಲ. ಈ ಕೊರೋನಾಗೆ 4-5 ವರ್ಷ ಆಯಿತು. ಈ ಕೊರೋನಾದಿಂದ ನನಗೆ 1 ರೂಪಾಯಿ ಸಂಬಳ ಇಲ್ಲ. 1 ರೂಪಾಯಿ ಇಲ್ಲ ಸಂಬಳ ಇಲ್ಲ. ಅಲ್ಲ ಈಗ ಅಂದರೆ ಈಗ ನೀವು ಗುಜ್ಜಿರಿಯಿಂದ ನಿಮಗೆ ಕಾಸು ಬರೋದಿಲ್ವಾ? ಬರ್ತದೆ. ಎಷ್ಟು? ಒಂದು ತಿಂಗಳಿಗೆ ಒಂದು 1,000, 1,000, 1,500 ಆಗಿ ಬರೋದು ಅಷ್ಟೇ. ಅದು ಊಟಕ್ಕೆ ಖರ್ಚಿಗೆ ಸಾಕಾಗ್ತದೆ? ಇಲ್ಲ, ಸಾಕಾಗ್ತದೆ. ಸ್ವಲ್ಪ ಸಾಕಾಗ್ತದೆ. ಯಾರಾದರೂ ಕಾಸು ಕೊಡ್ತಾರಾ? ಇಲ್ಲ, ಯಾರು ಕೊಡೋದಿಲ್ಲ. ನಿಮಗೆ ಇಲ್ಲಿ ನಿಮಗೆ ಭಯ ಇಲ್ವಾ? ಭಯ ಏನಿಲ್ಲ. ರಾತ್ರಿಗೆ ಬೆಳಕಿಗೆ ಅಂತ ಉಂಟು? ಏನಿಲ್ಲ. ನಾವು ಟಾರ್ಚ್ ಲೈಟ್ ಉಂಟು. ಮತ್ತೆ ಟಾರ್ಚ್ ಲೈಟ್ ತೋರಿಸಿ. ಖಾಲಿ ಇದು ಮಾತ್ರ? ಇಷ್ಟೇ? ರಾತ್ರಿ ಒಳ್ಳೆ ಪ್ರಕಾಶ ಕೊಡ್ತದೆ. ರಾತ್ರಿ ಒಳ್ಳೆ ಪ್ರಕಾಶ ಕೊಡ್ತದೆ. ಎಂತ ರಾತ್ರಿ ಒಳ್ಳೆ ಲೈಟ್ ಕೊಡ್ತದೆ. ಒಳ್ಳೆ ಲೈಟ್ ಕೊಡ್ತದಾ? ಇಷ್ಟೇ ನಿಮ್ಮ ರಾತ್ರಿ ಕಳೀಲಿಕ್ಕೆ ಇದೊಂದು ಟಾರ್ಚ್ ಮಾತ್ರ? ಅದಕ್ಕೆ ಬ್ಯಾಟ್ರಿ, ಒಂದು ಬ್ಯಾಟ್ರಿಗೆ 17 ರೂಪಾಯಿ, 3 ಬ್ಯಾಟ್ರಿಗೆ ಅಷ್ಟೇ 51 ರೂಪಾಯಿ ಕೊಡಬೇಕು. 3 ಬ್ಯಾಟ್ರಿ. ರಾತ್ರಿ ಇಲ್ಲಿ ಕತ್ಲೆ ಇರ್ತದ ಜಾಸ್ತಿ? ಕತ್ಲೆ ಇರ್ತದೆ. ಇಲ್ಲೆಲ್ಲಾದ್ರೂ ಸ್ಟ್ರೀಟ್ ಲೈಟ್ ಉಂಟಾ ನಿಮ್ಮ ಮನೆ ಪಕ್ಕ? ಇಲ್ಲ, ಸ್ಟ್ರೀಟ್ ಲೈಟ್ ಅಲ್ಲೊಂದು ದಾರಿ ಉಂಟು. ಮತ್ತು ಅಲ್ಲಿ ಅವರ ಮನೆ ಲೈಟ್ ಉಂಟು. ಆ್ಯಕ್ಚುಲಿ ಲೈಟ್ ಉಂಟು. ನಿಮಗೆ ಈಗ ಇಲ್ಲಿ ನೋಡಿ ಇದೆಲ್ಲ ನೋಡುವಾಗ ಒಮ್ಮೆ ತೋರಿಸಿ ಸಮದೆಲ್ಲ ಇದೊಂದು ಪೂರ ಬೂಡ್ದದ ನೆಟ್ಟು ದಾದಾಂಡಲ ಬತ್ತ ಕುಲ್ದಿತ್ತಂಡ? ಹಾಗೆ ಬರೋದಿಲ್ಲ. ವಿಷಯ ಬರಲಿಲ್ಲ. ಬರೋದಿಲ್ವಾ? ಇಲ್ಲ. ಈಗ ಈ ನಿಮಗೆ ಮನೆ ಕಟ್ಟಬೇಕಂದ್ರೆ ಏನಾಗಬೇಕು? ಅಷ್ಟೇ ದುಡ್ಡು ಸಾಕಾಗೋದಿಲ್ಲ. ಅದಕ್ಕೆ 40 ಲಕ್ಷ ಆಗಿದೆ. ಅದಕ್ಕೆ 40 ಲಕ್ಷ ಆಗಿದೆ. 40 ಲಕ್ಷ ರೂಪಾಯಿ ಉಂಟು. ಆಮೇಲೆ ಟೈರ್ಸ್ ಮನೆಗೆ 40 ಲಕ್ಷ, 30 ಲಕ್ಷ ಆಗಿದೆ. 35 ಲಕ್ಷ. ಹೌದು. ನಿಮಗೆ ಚಿಕ್ಕದು ಮಾಡ್ಬೋದಲ್ಲ? ಹೌದು, ಚಿಕ್ಕದು ಹಂಚು ಮನೆ ಕಟ್ಟಬೇಕು. ಹಂಚು ಮನೆ ಕಟ್ಟಬೇಕು. ಈಗ ನಿಮ್ಮ ಹತ್ರ ಜಾಗ ಉಂಟಾ? 27 ಸೆನ್ಸ್ ಉಂಟು. 27 ಸೆನ್ಸ್ ಉಂಟು ಅಲ್ಲರಿಗೆ. ಈಗ ನೀವು ತುಂಬ ಜನ ಇದು ಈಗ ನಿಮಗೆ ಸೌಂಡ್ ಕೇಳ್ತಾ ಇದೆಯಲ್ಲ, ಇದು ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿದೆ ಅಲ್ವಾ? ಹೌದು. ರಾತ್ರಿ ಅಂತ ಬೇಕು ನಿದ್ರೆ ಮಾಡಿ ಆಗೋದಿಲ್ಲ. ರಾತ್ರಿ ಎಂತ ಬೊಬ್ಬೆ? ಅದರದ್ದು ಇಂಜಿನ್ ಒಬ್ಬೆ ಆಗ್ತಾ ಉಂಟಾ? ನಿದ್ದೆ ಬರೋದಿಲ್ವಾ? ಮಂದಿರ ಐತೆ ಇಲ್ಲ. ಈಗ ಅಭ್ಯಾಸ ಆಗಿದೆಯಾ? ಅದು ಅಭ್ಯಾಸ ಆಗಿದೆ. ಕೇಳಿ ಅಭ್ಯಾಸ ಆಗಿದೆ. ಕೇಳಿ ಅಭ್ಯಾಸ ಆಗಿದೆಯಾ? ಈಗ ನೀವು ಗುಜ್ಜಿರಿ ಹೆಕ್ಲಿಗೆ ಎಷ್ಟೊತ್ತಿಗೆ ಹೋಗುದು? ಎಲ್ಲೆಲ್ಲ ಹೆಕ್ತೀರಿ? ಹಾಗೆ ಅದಕ್ಕೆ ಪ್ರತ್ಯೇಕ ಹೋಗುದು. ಕಾಣ ಸಿಕ್ಕಿದ್ರೆ ಮಾತ್ರ. ಈಗ ನೀವಾಗೆ ಹೋಗುದಿಲ್ಲ? ಇಲ್ಲ. ನಾನು ಏಕೆ ಪೇಟೆಗೆ ಹೋಗ ಇದು ಕಂಟ್ರಿ ಮಾತ್ರ ಇದೆ. ಇಲ್ಲ, ಅದಕ್ಕಾಗಿ ಪ್ರಯತ್ನ ಬರೋದಿಲ್ಲ. ಇಲ್ಲ, ಮಾಡೋದೇ ಇಲ್ಲ. ಮಸೀದಿಗೆಲ್ಲ ಹೋಗುದಿಲ್ಲ ನೀವು? ಹೋಗ್ತೇನೆ. ಈಗ ಶುಕ್ರ ಈಗ 10 ಕಳಿದೆ. ಅದು 11:30 ಗಂಟೆಗೆ ಹೋಗಬೇಕು. 11:30 ಗಂಟೆಗೆ ಹೋಗ್ಬೇಕು. ಈಗ 12:30 ಆಯಿತು. ಹೋಗಲಿಲ್ಲ. ಇವತ್ತು ಹೋಗ್ಲಿಲ್ವಾ? ಇಲ್ಲ. ಈಗ ಹೆಕ್ಕುದು ಅಂತಂದರೆ ಈಗ ನಿಮ್ಮದು ನಿಮಗೆ ಆರೋಗ್ಯ ತೊಂದರೆಗಳೆಲ್ಲ ಆಗಿದೆಯಾ? ಜ್ವರ ಬಂದದ್ದು ಅಂಥದ್ದೆಂಥದ್ದು? ಇಲ್ಲ, ಏನಾಗಲಿಲ್ಲ. ಏನೂ ಆಗಲಿಲ್ಲ. ಆದರೆ ಎಂತ ಮಾಡೋದು? ಔಷಧಿ ಎಲ್ಲ ತರ್ತೀರಾ? 4 ವರ್ಷ ಮತ್ತೊಂದು ಆಪರೇಷನ್ ಆಗಿ ಈ ಆಸ್ಪತ್ರೆ ಧನ್ವಂತರಿ ಆಸ್ಪತ್ರೆ ಅಲ್ಲಿ ಒಂದು 4 ದಿನ ಮಲಗಿ ಬಂದ. 2 ಆಪರೇಷನ್ ಆಗಿದೆ. ಈಗ 2 ಆಪರೇಷನ್. ಎಂತಕ್ಕೆ? ಅದು ಇಲ್ಲ, ಈ ದೊಡ್ಡ ನಿಲುವು. ಮತ್ತೊಂದು ಆಪರೇಷನ್ ಆಗಿದೆ. ಸೌಖ್ಯ ಆಗಿದೆ. ಸೌಖ್ಯ ಆಗಿದೆಯಾ? ಅಲ್ಲಿ ಯಾರಿದ್ರು ಅವತ್ತು ಆಪರೇಷನ್ ಮಾಡುವಾಗ? ನನ್ನ ಈ ಮಸೀದಿ ಕಮಿಟಿಯವರು ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು. ಯಾವ ಮಸೀದಿಯವರು? ಮೇಲೆ ಸೈದು ಮಸೀದಿ. ಗುಡ್ಡೆಯಲ್ಲಿ ಮಸೀದಿ ಉಂಟು, ಅದಾ? ಸೈದು ಮಲ ಮಸೀದಿ. ಇವರ ಮನೆ ಇರೋದು ಪುತ್ತೂರಿನ ಹೃದಯ ಭಾಗವಾಗಿರುವಂತಹ ಮೇಘನಗರ ಅಂದರೆ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲೇ. ಈಗ ಸಿರಾಜನ ನಿಮ್ಮ ಹತ್ರ 27 ಸೆನ್ಸ್ ಜಾಗ ಇದೆ. ಆ ಜಾಗವನ್ನು ಸ್ವಲ್ಪ ಸೇಲ್ ಮಾಡಿ ಒಂದು ಒಳ್ಳೆ ಮನೆ ಮಾಡಲಿಕ್ಕೆ ಆಗುದಿಲ್ವಾ? ನೋಡ್ಬೇಕು. ಅದಕ್ಕೆ ಗಿರಾಕಿ ಸಿಕ್ಕಲಿಲ್ಲ. ಗಿರಾಕಿ ಸಿಗ್ಲಿಲ್ವಾ? ಜನ ಸಿಗ್ಲಿಲ್ಲ. ಕೇಳಿದಾರ ಯಾರಾದರೂ ಬೇಕು ಅಂತ? ಒಮ್ಮೆ ಕೇಳ್ತಾರೆ. ಅಷ್ಟು ಬೇಗ ಕೊಡೋದಿಲ್ಲ. ಬೇಗ ಕೊಡೋದಿಲ್ವಾ? ಎಷ್ಟು ಹೇಳ್ತಾರೆ ಇಲ್ಲಿ ಜಾಗಕ್ಕೆ? ಅದಂದರೆ 4 ವಯಸ್ಸು ಉಂಟು. ಅಲ್ಲಿ ಸುಳ್ಯ, ಮಂಗಳೂರು, ಉಡುಪಿ, ಮಂಗಳೂರು ಎಲ್ಲ 5 ಸೆನ್ಸ್ ಉಂಟು. ಒಂದು ಸೆನ್ಸ್ಗೆ 5 ಲಕ್ಷ ಹಾಗೆ ಉಂಟು. ಅಲ್ಲಿವರೆ ಎಲ್ಲಿ? ಮಂಗಳೂರು, ಸುಳ್ಯ ಆವಾಗ, ಉಡುಪಿ ಆವಾಗೆಲ್ಲ. ಇಲ್ಲಿ ಇಲ್ಲ, 2ಕ್ಕೆ 24 ಲಕ್ಷ ಆಯಿತು. ಅದಕ್ಕೆ ಭಾರಿ ಕಡಿಮೆ ಆಯಿತು. ಅದು ಇಲ್ಲ ಅಂತ ಇಲ್ಲಿ ಮನೆ ಈಗ ಆಗೋದಿಲ್ಲ.
ಈಗ ದೊಡ್ಡ ಮನೆಯೇ ಮಾಡಬೇಕು ಅಂತ ಇದ್ದೀರಿ ನೀವು? ಇಲ್ಲ, ನಮ್ದು ದೊಡ್ಡ ಮನೆ. ಚಿಕ್ಕದಾ? ಚಿಕ್ಕ ಸಾಕು. ಚಿಕ್ಕ ಸಾಕು. ಅದು ಅಷ್ಟೇ, ನಮ್ಮ ದುಡ್ಡು ಇಲ್ಲ. ಅಷ್ಟು ದುಡ್ಡಿಲ್ಲ. ಇಲ್ಲ. ಈಗ ಜಾಗ ಉಂಟು, ಆದರೆ ಮನೆ ಒಂದು ಆಗಬೇಕಲ್ಲ. ಸಣ್ಣ ಮನೆ ಸಾಕು. ಸಣ್ಣ ಮನೆ ಸಾಕು. ಓಕೆ. ಈಗ ಇಲ್ಲಿ ಇಷ್ಟೆಲ್ಲ ಇದರಲ್ಲೆಲ್ಲ ಇಲ್ಲೆಲ್ಲ ನಮಗೆ ನೋಡುವಾಗ ಸ್ವಲ್ಪ ಭಯನೇ ಆಗ್ತದೆ ಅಂತ. ನಮಗೆ ದಲ ಬರ್ಪುಣ ಅಂದು ಉಚ್ಚಿ ಮೀನಿ ದಲ ಬರ್ಪುಣ ಅಂದು ಬರ್ತೀವಿ. ಬೈಜಾ ಬರ್ತೀವಿ. ಹಾಂ, 70 ನಂತರ ಇಲ್ಲಿ ಒಕ್ಕಡೋದು ನಾವು ಕೂತಿದ್ದೆ. 70 ಇಸವಿ ನಂತರ. 70ನೇ ಇಸ್ವಿ ನಂತರ ಇಲ್ಲೇ ಇರೋದು? ಹೌದು. ಮತ್ತೆ ತಂದೆಯಲ್ಲೇ ತೀರೋದು, ಇಲ್ಲೇ ತೀರೋದು. ತಂದೆ ಇಲ್ಲೇ ತೀರೋದು. ಮತ್ತು ತಮ್ಮ ಬ್ಯಾಂಗ್ಳೂರಿಂದ ತೀರೋದು. ಮದ್ದಿಗೆ ಕರ್ಕೊಂಡು ಹೋದ ಮಾಮನವರು. ಬ್ಯಾಂಗ್ಳೂರಲ್ಲಿ ಆಕ್ಸಿಡೆಂಟಲ್ಲಿ ತೀರೋದು. ರೈತಾಗಿದ್ದಾರೆ. ಇನ್ನೊಬ್ರು ತಮ್ಮ? ಇನ್ನೊಬ್ರು ಅಣ್ಣ ಮದುವೆಗೆ ಅಲ್ಲಿ ಇದಕ್ಕೆ ಮದ್ದಿಗೆ ಅವ್ನು ಸರಿ ಇಲ್ಲ. ಸರಿ ಇಲ್ಲ. ಅದು ಹೋಗಿ 2 ವರ್ಷ ಆಯ್ತು. ಈ ಸಲಕ್ಕೆ ಯಾವ ವಿಷಯ ಇಲ್ಲ, ಸುದ್ದಿ ಇಲ್ಲ, ಗೊತ್ತೇ ಇಲ್ಲ. ಓಕೆ. ಈಗ ನಿಮಗೆ ಒಬ್ಬರಿಗೆ ಇರುವಾಗ ನನಗೆ ಅಣ್ಣ ಎಲ್ಲ ಇದ್ದರೆ ಒಳ್ಳೇದಿತ್ತು ಅಂತ ಆಗೋದಿಲ್ಲ? ಆಗುತ್ತದೆ, ಏನು ಮಾಡೋದು ಅದಕ್ಕೆ. ಈಗ ನೀವು ಮದುವೆ ಎಲ್ಲ ಯಾಕೆ ಆಗಲಿಲ್ಲ ಸಿರಾಜನ? ಮದುವೆ ಈ ಮನೆ ಸೌಕರ್ಯ ಅಲ್ವಾ, ಮನೆ 70 ವರ್ಷ ಈ ಮನೆ ಸೌಕರ್ಯ ಇಲ್ಲಿಲ್ಲ. ಮನೆಯಲ್ಲ ಹುಡುಗಿ ಕೊಟ್ಟಾರು. ಅಲ್ಲ, ನೀವು ಜಾವನಾಟಿಗೆಯಲ್ಲಿ ಈಗ ಯುವಕ ಆಗಿರುವಾಗ ಒಳ್ಳೆ ದುಡಿತಾ ಇರಲಿಲ್ವಾ ಗುಜರಿಯಲ್ಲಿ? ಹಾಗೆ ಮೊದಲು ಹೋಟ್ಲ್ ಕೆಲಸ ಮಾಡ್ಕೊಂಡಿದ್ದೆ. ಹಾಂ, ಎಂಥ ಕೆಲಸ? ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಿ. ಆಗ ದುಡಿತಿರ್ಲಿಲ್ಲ? ಆಗ ನಿಮಗೆ ಹೆಣ್ಣು ಕೊಡಲಿಕ್ಕೆ ಯಾರು ಬರಲಿಲ್ಲ? ಬರಲಿಲ್ಲ, ನೀವು ಸಹ ಕೇಳಲಿಲ್ಲ? ಹಾಂ. ಈಗ ನಿಮಗೆ ಯಾವತ್ತಾದರೂ ಅನಿಸಿದ್ಯಾ ಸಿರಾಜನ, ನಾನು ಒಬ್ಬನೇ ಇದ್ದೇನೆ, ನನಗೆ ಒಂದು ಮನೆಯವರೆಲ್ಲ ಬೇಕಿತ್ತು ಅಂತ ಅನಿಸ್ತದ? ಹಾಗೆ ನೆನಪು ಬರುವುದಿಲ್ಲ. ಬರುವುದಿಲ್ಲ? ಇಲ್ಲ, ಒಬ್ಬನೇ ಇರಲಿಕ್ಕೆ ಇಷ್ಟ. ಹಾಗೆ ಮಾಡೋದು. ನಮಗೆ ಯಾವುದೊಂದು ವಿಷಯ ಪ್ರಯತ್ನ ಇಲ್ಲ ಒಂದು ಬೇಕು, ಒಂದು ಆಸೆ ಉಂಟು, ಹಾಗೆ ಬೇಕು. ಈಗ ಒಂದು ಯಾವುದೊಂದು ನ್ಯೂಟ್ರಲ್ ಮನುಷ್ಯ. ಹಾಂ. ಈ ನ್ಯೂಟ್ರಲಲ್ಲಿ ಇದ್ದದ್ದೇ ನಿಮಗೆ ಈ ಪರಿಸ್ಥಿತಿಗೆ ಕಾರಣ ಆಯಿತಾ? ನಿಮಗೊಂದು ಸ್ವಲ್ಪ ಆಸೆ ಬೇಕಿತ್ತು ಅಂತ ಅನ್ನಿಸ್ತದ? ಇಲ್ಲ, ಏನಿಲ್ಲ. ಈಗ ಅಣ್ಣ ತಮ್ಮ ತಂಗಿ ಎಲ್ಲ ಜೊತೆಗಿದ್ದರೆ? ಜೊತೆಗೆ ಅವರವರ ಗಾಡಿಯಲ್ಲಿ ಅವರು ಹೋಗಿದ್ದಾರೆ, ಮದುವೆಯಾಗಿ ಹೋಗಿದ್ದಾರೆ. ಇಲ್ಲಿ ಅಲ್ಲಿ ಹೋದ, ಹೋಯ್ತು ಬ್ಯಾಂಗ್ಳೂರಲ್ಲಿ ತೀರುವುದ. ಖುಷಿ ಇದೆ ಬದುಕಿನ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ, ಒಂಟಿ ಬದುಕು ಆಗಿ ಒಂಟಿ ಬದುಕು. ಹಾಂ, ಹಾಗಾಗಿ ಈಗ ಒಂಟಿ ಬದುಕು ನಿಮಗೆ ಖುಷಿ ಇಲ್ಲ? ಇಲ್ಲ, ಯಾವುದನ್ನು ಮನಸ್ಸಲ್ಲೇ ಖುಷಿ. ನಾನು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಆ ಕಡೆ ದುಃಖನೂ ಇಲ್ಲ, ಈ ಕಡೆ ಖುಷಿನೂ ಇಲ್ಲ. ನ್ಯೂಟ್ರಲ್. ಈಗ ನಿಮಗೆ ವಯಸ್ಸೆಷ್ಟು ಸಿರಾಜನ? 50, 60, 70 ಆಗುವ, ನನಗೆ ಸರಿ ನೆನಪಿಲ್ಲ. 70 ವರ್ಷದಿಂದ ಇಲ್ಲಿದ್ದೀರಿ. ಬಹಳ ವಿಶೇಷ ಅಂತ ಅನಿಸುತ್ತೆ ನೋಡಿ. ಮತ್ತೊಮ್ಮೆ ಮನೆಯನ್ನೆಲ್ಲ ತೋರಿಸಿ, ಮನೆಯ ಪರಿಸ್ಥಿತಿಯನ್ನೆಲ್ಲ ನಿಮಗೆ ಮತ್ತೊಮ್ಮೆ ತೋರಿಸ್ತೀವಿ. ಇದು ನೋಡಿ, ಇದೊಂದು ರೀಪು ಅಥವಾ ಈ ರೀಪ್ ಏನಿದೆ, ಇದು ತಪ್ಪಿದರೆ ಇಡೀ ಮನೆ ಕುಸಿತದೆ ಇಲ್ವಾ? ಅದೇ ಆಧಾರ, ಎಲ್ಲರೇ ಆಧಾರ, ಎಲ್ಲಕ್ಕೆ ಆಧಾರ. ಈಗ ಇದು ಹೋಗಿದೆ ಅಲ್ಲ, ಇಲ್ಲೊಂದು ಸ್ವಲ್ಪ ನೋಡಿ, ಇದೆಲ್ಲ ಗೆದ್ದಲು ಹಿಡಿದಿದೆ, ಉದಾಲ್ ಪತ್ತದನ್ನತ್ತ ಅವು ಬೂರುಂಡದ ಅನ್ಪೋರು. ಒಳ್ಳೆ ಕಂಬ ಕೊಡೋದು. ಒಂದು ಇಲ್ಲಿ ಕೊಟ್ಟಿದ್ದಾನೆ, ಅಲ್ಲಿ 3. ಲಾಸ್ಟ್ ಟೈಮ್ ಅಲ್ಲಿ ಕೊಟ್ಟದ್ದು ಕಂಬ, ಈಗ ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು ಕಂಬ ಕೊಟ್ಟಿದ್ದಾರೆ, ಇದೊಂದು ಕಂಬ ಕೊಟ್ಟಿದ್ದಾರೆ. ಈ ಎಲ್ಲ ಕಂಬ ನಿಮಗೆ ಇದು ಬಿದ್ದರೆ, ನಿಮ್ಮ ತಲೆಗೆ ಬಿದ್ದರೆ ಸಹ ಪ್ರಾಬ್ಲಮ್ ಆಗುದಿಲ್ಲ ಸಿರಾಜಣ್ಣ? ಆಗುದಿಲ್ವಾ? ಏನು ಹೇಳೋದು? ಏನಿಲ್ಲ, ದೇವರಿದ್ದಾರೆ. ಹಾಂ, ದೇವರ ಮೇಲೆ ಬಾರವ. ಅವ್ನು ನೆನಸಿಗೆ ನಾನು ಮನೆ ಕಟ್ತೇನೆ, ಕೊಟ್ಟಿರ್ಬೇಕು. ನಾನು ಇವತ್ತೇ ಹೇಳಿದೆ, ಕೆಳಗೆ ಸಸ್ತಿಪಳ್ಳಿ ಮಸಿ ಅಲ್ಲಿ ಅಂತ ಹೇಳಿದ್ದೇನೆ. ಅಲ್ಲಿ ಹೇಳಿದಿರಿ? ಹಾಂ, ಓಕೆ. ನೋಡಿ, ಬದುಕು ಹೇಗಿರುತ್ತೆ ಅನ್ನುವಂಥದ್ದು. ಜನ ಸಿಗ್ತಿಲ್ಲ ಮನೆ ಕಟ್ಟೋದಕ್ಕೆ ಅಂತ ಅವ್ರು ಹೇಳ್ತಾರೆ. ಮನೆ ಕಟ್ಟುವಷ್ಟು ಕಾಸು ನನ್ನ ಹತ್ರ ಇಲ್ಲ, ಆದರೆ ನನ್ನ ಹತ್ರ 27 ಸೆನ್ಸ್ ಜಾಗ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸ್ವಲ್ಪ ನೋವಿದೆ ಅವರಿಗೆ. ಏನು ಅಂತಂದರೆ, ಬದುಕಲ್ಲಿ ಇದ್ದವರೆಲ್ಲರೂ ಕೂಡ ದೂರ ಆಗಿದ್ದಾರೆ, ಯಾರಿಲ್ಲ ಒಟ್ಟಿಗೆ ಅಂತ. ಒಬ್ಬರು ತಮ್ಮ ಆ್ಯಕ್ಸಿಡೆಂಟಲ್ಲಿ ಬೆಂಗಳೂರಲ್ಲಿ ತೀರೋದ್ರು, ಅಪ್ಪ ಇದೇ ಮನೆಯಲ್ಲಿ ತೀರೋ ಹೋದರು. ಇನ್ನೊಬ್ರು ಅಣ್ಣ ಎಲ್ಲೋ ಹೋದವರು ಬಂದೇ ಇಲ್ಲ, 2 ವರ್ಷ ಜಾಸ್ತಿ ಆಯಿತು.
ಹೀಗೆ ಬದುಕಿನಲ್ಲಿ ಜೊತೆಗಿದ್ದವರೆಲ್ಲ ಖಾಲಿ ಆಗ್ತಾ ಹೋದರು. ತಂಗಿಯಂದಿರಿದ್ದಾರೆ, ದೂರದೂರಿನಲ್ಲಿದ್ದಾರೆ, ಒಬ್ಬರು ಉಪ್ಪಿನಂಗಡಿಯಲ್ಲಿದ್ದಾರಂತೆ, ಒಬ್ಬರು ದೂರದೂರಿನಲ್ಲಿದ್ದಾರಂತೆ. ಹೀಗೆ ಸಿರಾಜುದ್ದೀನ್ ಅವರ ಬದುಕು ಒಂಟಿಯಾಗಿ ಸಾಗ್ತಾ ಇದೆ ಈ ಒಂದು ಮನೆಯಲ್ಲಿ. ಇದನ್ನು ಕೊಂಪೆ ಅಂತ ಹೇಳ್ಬೋದು. ಅಷ್ಟೊಂದು ಭಾರಿ ತೊಂದರೆಯ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಬಹಳ ಹೀನಾಯ ಪರಿಸ್ಥಿತಿ ಅಂತ ಇದನ್ನು ಹೇಳ್ಬೋದು. ಇವರಿಗೊಂದು ಮನೆ ನಿರ್ಮಾಣ ಆಗಲೇಬೇಕಿದೆ. ಇವರು ಕೊಂಚನಾದರೂ ಸುಸ್ಥಿರವಾದಂತಹ ಸುರಕ್ಷಿತವಾದಂಥ ಬದುಕನ್ನು ನಡೆಸಲೇಬೇಕಿದೆ. ಇಂತಹ ಒಂದು ಸಂಧ್ಯಾಕಾಲದಲ್ಲಿರುವಂತಹ ಸಿರಾಜಣ್ಣನಿಗೆ ಒಂದು ಉತ್ತಮವಾದಂಥ ಆಸರೆ ಬೇಕಾಗಿದೆ. ಆಶ್ರಯ ಯೋಜನೆ ಆಸರೆಯೋ ಅಥವಾ ಸರ್ಕಾರ. ಈಗ ನಿಮ್ಮ ಹತ್ರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಇಲ್ವಾ? ರೇಷನ್ ಎಲ್ಲ ತರೋದಿಲ್ವಾ? ತರೋದಿಲ್ಲ. ರೇಷನ್ ಉಂಟು, ಕಾರ್ಡ್ ಉಂಟು, ಆಧಾರ್ ಕಾರ್ಡು ಉಂಟು. ತರೋದಿಲ್ವಾ ರೇಷನ್ ಎಲ್ಲ? ಅದಕ್ಕೆ ನಾನೆಂತ ಮಾಡೋದು, ಅಡುಗೆ ಮಾಡೋದಿಲ್ಲ, ಈಗ ಅನ್ನ ಇಡೋದಿಲ್ಲ, ಚಹಾ ಇಡೋದಿಲ್ಲ. ಅಲ್ಲ, ತಗೊಳ್ಳೋದಿಲ್ವಾ ರೇಷನ್? ಅದು ವೇಸ್ಟ್ ಆಗೋದಿಲ್ವಾ? ಅದನ್ನ ಯಾರು ತಗೊಂಡು ಹೋಗ್ತಾರೆ, ಬೇರೆ ಪಾಪದವರು ಇದ್ದಾರೆ ಅಲ್ಲಿ ಅವ್ರಿಗೆ ಕೊಡ್ತೀರಾ? ಅಲ್ಲ, ನಾನು ಅವ್ರು ಕೊಡ್ತಾರೆ ನಮಗೆ. ನಾನು ತಗೋದಿಲ್ಲ. ಎಷ್ಟು ವರ್ಷ ಆಯಿತು ನೀವು ರೇಷನ್ ತಗೊಳ್ಳೋದೆ? ಆ ಕಾರ್ಡ್ ಮೇಲೆ 1 ವರ್ಷ ಆಯ್ತಾನ ಕಾರ್ಡ್ ತಯಾರಿಸಿ. ಓಟ್ ಹಾಕ್ತೀರಾ? ಇಲ್ಲ, ಓಟಿಗೆ ಲೀಸ್ಟ್ ಬರೋದಿಲ್ಲ ನನಗೆ. ವೋಟರ್ ಲಿಸ್ಟ್ ಇಲ್ವಾ? ಲೀಸ್ಟ್ ಬರೋದಿಲ್ಲ. ಲಿಸ್ಟ್ ಬರೋದೇ ಇಲ್ಲ. ನೀವು ಎಷ್ಟು ಸಮಯ ಆಯಿತು ಓಟ್ ಹಾಕದೆ? ಅಷ್ಟೇ 20 ವರ್ಷ ಜಾಸ್ತಿ ಇದೆ. ಓಟ್ ಆಗಿಲ್ಲ. ಮುಂಚೆ ಲೀಸ್ಟ್ ಬರ್ತಿತ್ತು, ಈಗ ಬರೋದಿಲ್ವಾ ಈಗ? ಓಕೆ, ನೋಡಿ ಇದು ಇವರ ಬದುಕು. ಕಾರ್ಡಿನ ಅಂದರೆ ನ್ಯಾಯಬೆಲೆ ಅಂಗಡಿಯಿಂದ ನಾನು ರೇಷನ್ ತಗೊಳ್ಳೋದಿಲ್ಲ, ಯಾಕಂತಂದ್ರೆ ನನಗೆ ಇಲ್ಲಿ ಅಡುಗೆ ಮಾಡೋದಿಲ್ಲ, ಯಾಕೆ ತಗೋಬೇಕು ಅನ್ನುವಂಥದ್ದು. ಹೋಟೆಲ್ನಲ್ಲಿ 2 ಹೊತ್ತು ಊಟ ಮಾಡ್ತೀರಾ? 3 ಹೊತ್ತಾ? 2 ಹೊತ್ತು. ಬೆಳಗ್ಗೆ ತಿಂಡಿ? ತಿಂಡಿ ಜಾಗ ಮತ್ತು ಮಧ್ಯಾಹ್ನ ಮತ್ತು ನಾಳೆ ರಾತ್ರಿ ಇಲ್ಲ? ಇಲ್ಲ. ಹಾಂ, ಯಾಕೆ? ರಾತ್ರಿ ಹೋಗಿ ಬರಬೇಕು, ಪೇಟೆಗೆ ಹೋಗಿ ಬರಬೇಕು, ಕಷ್ಟ ಉಂಟಲ್ಲ, ಅದಕ್ಕೆ. ನೋಡಿ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ, ರಾತ್ರಿ ಏನಿಲ್ಲ. ಇದು ಇವರ ಬದುಕು ಬಹಳ ದುಸ್ಥಿತಿಯಲ್ಲಿದೆ. ಇವರ ಬದುಕು ಬದಲಾಗಬೇಕಿದೆ, ಇವರ ಬದುಕು ಬೆಳಗಬೇಕಿದೆ, ಇವರ ಬದುಕಿಗೊಂದು ಆಸರೆ ಆಗಬೇಕಿದೆ. ಆಶ್ರಯ ಮನೆ ಆಗಬೇಕಿದೆ. ಇದಕ್ಕೆ ಜನಪ್ರತಿನಿಧಿಗಳಿರ್ಬೋದು, ಸ್ಥಳೀಯ ಸಮಾಜ ಸೇವಕರಿರ್ಬೋದು, ಯಾರಾದರೂ ನೆರವಾದರೆ ಉತ್ತಮ ಅನ್ನುವಂಥ ಅಭಿಪ್ರಾಯ ನಮ್ಮದು. ಗೌತಮ್ ಶೆಟ್ಟಿ, ಸುಧಾಕರ್ ಪಡೀಲ್ ಮತ್ತು ಸಮದ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸು, ಮೇಘನಗರ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.